ಬಳೆಪುಣೆ ಗ್ರಾಮ ಪಂಚಾಯತ್ನ 2023-25ನೇ ಸಾಲಿನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಬಳೆಪುಣೆ ಪಂಚಾಯಿತಿಯ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ನಡೆಯಿತು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗೀತಾ ಭಂಡಾರಿ ಮತ್ತು ಉಪಾಧ್ಯಕ್ಷರಾಗಿ ಸಿಎಂ ಶರೀಫ್ ಪಟ್ಟೋರಿ ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ಚುನಾವಣಾ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟರು. ಮಂಜನಾಡಿ ಕಡೆಯಿಂದ ಹಿಡಿದುಕೊಂಡು ಇಲ್ಲಿ ಕೇರಳದ ಗಡಿ ಪಾತೂರವರೆಗಿನ ಗಡಿಯವರೆಗಿರುವ ಭೌಗೋಳಿಕವಾಗಿ ತುಂಬಾ ವಿಸ್ತೀರ್ಣವುಳ್ಳದಂತಹ ಒಂದು ಪಂಚಾಯತ್. ಅಭಿವೃದ್ಧಿಗೆ ಚಿಕ್ಕ ಮಟ್ಟದಲ್ಲಿ ನಾವು ಮಾಡಿದರೆ ಎಲ್ಲಿಗೂ ಅದು ಕಾಣದು. ದೊಡ್ಡ ಮಟ್ಟದ ಅನುದಾನ ನಮಗೆ ಬೇಕಾಗ್ತದೆ, ಆದರೆ ಕೆಲವೊಂದು ಸಮಸ್ಯೆಗಳಿಂದ ಅನುದಾನ ನಮಗೆ ಬರ್ತಾ ಇಲ್ಲ. ಇನ್ಫೋಸಿಸ್ ಇರಬಹುದು, ಮತ್ತೊಂದಿರಬಹುದು. ಬಳೆಪುಣೆ ಬಾಪು ಘನ ಸಂಪನ್ಮೂಲ ಘಟಕದ ನಿಕಟಪೂರ್ವ ಅಧ್ಯಕ್ಷ ಇಬ್ರಾಹಿಂ ನಡುಪತಪು, ಮಾಜಿ ಅಧ್ಯಕ್ಷ ಜನಾರ್ದನ ಗಟ್ಟಿ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ನಾಸಿರ್ ನಡುಪತಪು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್, ಕಾರ್ಯದರ್ಶಿ ಆಯಿಷಾ, ಮಾಜಿ ಅಧ್ಯಕ್ಷರಾದ ಸುಕನ್ಯಾ ರೈ, ರಜಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಳ್ಳಾಲ.